ಮಂಗಳೂರಿನ ಬೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರ ಆಶ್ರಯದಲ್ಲಿ ಚಿಂತನಾ ಚಾವಡಿ ಕಾರ್ಯಕ್ರಮ ಜರುಗಿತು. ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರದ ಆಶ್ರಯದಲ್ಲಿ ನಗರದ ಬೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಚಿಂತನಾ ಚಾವಡಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾತಾ ಅಮೃತಾನಂದಮಯಿ ಮಠದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಪೂರ್ಣಾಮೃತಾನಂದ ಪುರಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಜೀವನದ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು, ಮಾತ್ರವಲ್ಲದೆ ಸಮಯ ಪ್ರಜ್ಞೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದರು. An example. That's what Bhagavad Gita says. We are not supposed to wait a single moment. We do not know how long this exam is going to be conducted. Because in the other exam you get a timetable, no? Exam you get time 3 hours or 2 hours, 3 hours, and questions also from which syllabus, which subject, everything is one. Here no syllabus, all out of syllabus. You do not know what type of questions are coming. You do not know how long you have to write. Some people have to write maybe 10 years, some 20 years, 50 years, 100 years, changes, duration changes. So we don't know how long we can write this exam, but so when you write this exam of life, do not waste time because each second is precious. ಕಾರ್ಯಕ್ರಮದಲ್ಲಿ ಮಠದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ವೇಳೆ ಸನ್ಟೆಕ್ ಬಿಸಿನೆಸ್ ಸೊಲ್ಯೂಷನ್ನ ಮುಖ್ಯಸ್ಥರಾದ ವಿಜಯ್ ಮೆನನ್, ಸಂಸ್ಕೃತಿ ಮತ್ತು ಉತ್ಕೃಷ್ಟತಾ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಜೀವರಾಜ್ ಸುರಕೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಗಣೇಶ್ ಕಾರ್ಣಿಕ್ ಇನ್ನಿತರರು ಪಾಲ್ಗೊಂಡಿದ್ರು. ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.